ಅಖಿಲ ಭಾರತ ಔಷಧ ವ್ಯಾಪಾರಸ್ಥರ ಸಂಘವು ಮೇ 20ರಂದು ದೇಶಾದ್ಯಂತ ಔಷಧ ವ್ಯಾಪಾರ ಬಂದ್ಗೆ ಕರೆ ನೀಡಿದೆ. ಕರ್ನಾಟಕ ರಾಜ್ಯ ಅಖಿಲ ಭಾರತ ಔಷಧ ವ್ಯಾಪಾರಸ್ಥರ ಸಂಘದ ಮಾರ್ಗದರ್ಶನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಅಂದು ಔಷಧ ವ್ಯಾಪಾರಸ್ಥರಿಂದ ಮುಷ್ಕರ ನಡೆಯಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಔಷಧ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಅರುಣ್ ಶೆಟ್ಟಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಆನ್ಲೈನ್ ಮೂಲಕ ಅನಿಯಂತ್ರಿತವಾಗಿ ಔಷಧಿಗಳನ್ನು ಮಾರಾಟ ಮಾಡುತ್ತಿರುವುದನ್ನು ವಿರೋಧಿಸಿ ಬಂದ್ಗೆ ಕರೆ ನೀಡಲಾಗಿದೆ. ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಮತ್ತು ಇ-ಫಾರ್ಮಸಿಗಳು ಯಾವುದೇ ವೈದ್ಯಕೀಯ ನಿಯಮಗಳನ್ನು ಪಾಲಿಸದೆ ಅವ್ಯಾಹತವಾಗಿ ಔಷಧಿಗಳನ್ನು ಮಾರಾಟ ಮಾಡುತ್ತಿವೆ. ಔಷಧಿ ಎನ್ನುವುದು ಸಾಮಾನ್ಯ ವಸ್ತು ಅಲ್ಲ. ವೈದ್ಯರ ಚೀಟಿ ಇಲ್ಲದೆ ಔಷಧಿ ಮಾರಾಟ ಮಾಡುವಂತಿಲ್ಲ. ಆದರೆ ಆನ್ಲೈನ್ನಲ್ಲಿ ವೈದ್ಯರ ಚೀಟಿ ಇಲ್ಲದೆ ಅಥವಾ ಒಂದೇ ವೈದ್ಯರ ಚೀಟಿ ಬಳಸಿ ಪದೇ ಪದೇ ಔಷಧಿ ಪಡೆಯಲಾಗುತ್ತಿದೆ. ಆನ್ಲೈನ್ ವ್ಯವಹಾರದಲ್ಲಿ ಔಷಧಿಗಳ ಹೆಸರಿನಲ್ಲಿ ಮಾದಕ ದ್ರವ್ಯಗಳು ಕೂಡ ಪೂರೈಕೆಯಾಗುತ್ತಿವೆ. ಯುವ ಜನತೆಯ ಮಾದಕ ವ್ಯಸನಕ್ಕೆ ಇದು ಕಾರಣವಾಗುತ್ತದೆ ಎಂದವರು ಆರೋಪಿಸಿದರು. ಔಷಧಿಗಳ ಆನ್ಲೈನ್ ಮಾರಾಟಕ್ಕೆ ಅವಕಾಶ ನೀಡುವ 28/8/2018ರ GSR 817 ಮತ್ತು ನಕಲಿ ಔಷಧಿ ಪೂರೈಕೆಗೆ ಕಾರಣವಾಗಿರುವ 26/3/2020ರ GSR 220 ಶಾಸನವನ್ನು ಕೇಂದ್ರ ಸರ್ಕಾರ ಹಿಂಪಡೆಯಬೇಕೆಂದು ಅವರು ಆಗ್ರಹಿಸಿದರು. ಸಂಘದ ಕಾರ್ಯದರ್ಶಿ ಡಾಕ್ಟರ್ AK ಜಮಾಲ್ ಮತ್ತು ಇತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. Regarding the nationwide chemist strike, which is called on the 20th of May 2026, on Wednesday, by All India Organization of Chemists and Druggists, that is AIOCD, which is in affiliation to our state body, Karnataka Chemists and Druggists Association, ACDA. In this regard, we wish to keep the general public informed about the bandh which will be for the entire 24 hours on 20th May 2026. And our members shall strictly follow the same. Ella Dakshina Kannada, ella retailers navaru, they need to abide the bandh call for, which is being done by the AIOCD. The association strongly opposes the uncontrolled online sales of medicines under GSR 817, dated 28/8/2018, stating that the medicines are not ordinary commodities and require strict regulation and responsible dispensing. The association has expressed concern that unregulated online medicine sales may lead to misuse of scheduled drugs, self-medication, fake prescriptions which are generated through AI, improper storage and circulation of unsafe medicines.